ಬಿರಿಯಾನಿ ತಿನ್ನೋರೆಲ್ಲ ಹೊರಗಡೆ ಕಂಡ್ಬಿಟ್ಟು ನೋಡ್ರಪ್ಪ, ಮನೇಲಿ ಮೊಸರನ್ನಾದ್ರೂ ಸರಿ ಇಲ್ಲ ನೀರು ಹಾಕೊಂಡಾದ್ರೂ ಅನ್ನ ತಿನ್ನಿರಿ, ಆರೋಗ್ಯವಾಗಿರ್ತೀರಾ. ನೋಡಿ ಇಲ್ಲಿ ಅಕ್ಕಿನ ಹೆಂಗೆ ಸುರಿತಾ ಇದ್ದಾರೆ ಬಿರಿಯಾನಿಗೆ. ಇದನ್ನು ತೊಳೆಯೋದು ಇಲ್ಲ, ಆಯೋದು ಇಲ್ಲ, ಅದರಲ್ಲಿ ಹುಳ ಇದೆಯಾ ಅಂತಲೂ ನೋಡೋದಿಲ್ಲ. ಡೈರೆಕ್ಟಾಗಿ ಹಿಂಗೆ ಸುರಿತಾರೆ. ಪಾಪ ಅವರ ಆರೋಗ್ಯ ಏನಾಗಬೇಕು, ಯಾವತ್ತೋ ಒಂದಿನ ತಿಂದರೆ ಪರವಾಗಿಲ್ಲ. ಆದರೆ ಪಾಪ ಹೊರಗಡೆ ಊಟನೇ ನಂಬ್ಕೊಂಡಿರೋ ಅಂಥವ್ರು ಈ ಥರ ಅಕ್ಕಿನ ತೊಳಿದಂಗೆ ಹಾಕಿದ್ರೆ, ನಿಜವಾಗ್ಲೂ ಅಕ್ಕಿನ ಸ್ಟೋರ್ ಮಾಡಬೇಕಾದ್ರೆ ಅಕ್ಕಿ ಹುಳ ಆಗಬಾರ್ದು ಅಂತ ಕೆಮಿಕಲ್ ಹಾಕೇ ಹಾಕ್ತಾರೆ, ಯಾರೂ ಹಾಕ್ದಲ್ಲೇ ಇರಲ್ಲ. ಈಗಂತ ಬರ್ತಿರೋ ಅಕ್ಕಿಗಳಲ್ಲಿ ಪಾಲಿಷ್ಗಳು ಮಾಡ್ತಾರೆ. ಆದರೆ ಇದರಿಂದನೇ ಜೀವನ ಕಟ್ಕೊಂಡಿರೋ ಈ ಹೋಟ್ಲವ್ರಿಗೆ ಅದೇನು ದೊಡ್ಡ ರೋಗ ಬಂದಿದೆಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅಕ್ಕಿನ ತೊಳೆದಾದರೂ ಹಾಕಬೇಕು. ಅಟ್ಲೀಸ್ಟ್ ಆ ಮೂಟೆಯಲ್ಲಿ ಏನಿದೆ ಏನಿಲ್ಲ, ಹುಳಗಳಾಗಿದೆಯಾ, ಮನೇಲೇ ಅಕ್ಕಿ ಇಟ್ಟರೆ ಹುಳಗಳಾಗತ್ತೆ, ಮನೇಲೇ ನೀಟಾಗಿರಲ್ಲ. ಅಂಥದ್ರಲ್ಲಿ ಮನೇಲಿ 2-3 ಸತಿ ತೊಳೆದ ಅಕ್ಕಿನ ಅನ್ನ ಮಾಡ್ತಾರೆ. ಮನೇಲಿ ಅಷ್ಟೆಲ್ಲ ಮಾಡಿದ್ರೂ ಆರೋಗ್ಯ ಕೆಡ್ತಾ ಇರುತ್ತೆ. ಅಂಥದ್ರಲ್ಲಿ ಪ್ರತಿದಿನ ಹೊಟ್ಟೆಪಾಡಿಗೆ ಅಂತ ಎಲ್ಲಿಂದನೋ ಬಂದು ಜೀವನ ಕಟ್ಕೊಂಡು ಹೋಟ್ಲಲ್ಲಿ ತಿನ್ನೋರ ಗತಿ ಏನು? ಹೋಟ್ಲವ್ರು ಇದರಿಂದನೇ ಜೀವನ ಕಟ್ಕೊಂಡಿರ್ತಾರೆ. ಅವ್ರಿಗೆ ಏನು ದೊಡ್ಡ ರೋಗನ ಅಕ್ಕಿ ತೊಳೆದು ಹಾಕೋಕ್ಕೆ. ಥೂ.